ಮುಂಬಯಿಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಶ್ರೀ ರಜಕ ಸಂಘದ ಡೋಂಬಿವಲಿ ವಲಯದ ಆಶ್ರಯದಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯ ನಿಧಿ ಸಂಗ್ರಹದ ನಿಮಿತ್ತ ಸಿರಿನಾಡ ಸೊಬಗು ತುಳುನಾಡ ಪರ್ವ ಎಂಬ ವಿಶಿಷ್ಟ ಕಾರ್ಯಕ್ರಮ ಜರುಗಿತು. ಮುಂಬಯಿಯ ಪ್ರತಿಷ್ಠಿತ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಶ್ರೀ ರಜಕ ಸಂಘದ ಡೋಂಬಿವಲಿ ವಲಯದ ಆಶ್ರಯದಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ನಿಧಿ ಸಂಗ್ರಹದ ನಿಮಿತ್ತ ಸಿರಿನಾಡ ಸೊಬಗು ತುಳುನಾಡ ಪರ್ವ ಎಂಬ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಡೋಂಬಿವಲಿ ಪೂರ್ವದ ಸಾವಿತ್ರಿಬಾಯಿ ಪುಲೆ ಸಭಾಗೃಹದಲ್ಲಿ ಆಯೋಜಿಸಲಾಗಿತ್ತು. ಪ್ರಾರಂಭದಲ್ಲಿ ಡೋಂಬಿವಲಿ ವಲಯದ ಸದಸ್ಯೆಯರು ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದರು. ಡೋಂಬಿವಲಿ ವಲಯದ ಕಾರ್ಯಾಧ್ಯಕ್ಷ ಸಂಜೀವ ಎಕ್ಕಾರು ರಚಿಸಿ ನಿರ್ದೇಶಿಸಿದ ಕಿರು ನಾಟಕ ಎಲ್ಲರ ಗಮನ ಸೆಳೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯಂತರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ತುಳುನಾಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಉದ್ಘಾಟಿಸಿದರು. ಸಂಘದ ಮಾಜಿ ಅಧ್ಯಕ್ಷ ಸತೀಶ್ ಸಾಲಿಯನ್ ಸ್ವಾಗತಿಸಿದರೆ ಕಾರ್ಯಾಧ್ಯಕ್ಷ ಸಂಜೀವ ಎಕ್ಕಾರು ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು. ಶ್ರೀ ರಜಕ ಸಂಘ ಮುಂಬೈ ಕರಿನ 83 ವರ್ಷದಿಂಚಿ ಮುಂಬೈ ಈ ಉಪನಗರಡು ಹಲವಾರು ನಮ್ಮ ಹಿರಿಯರ ನಗಲು ಕೂಡಿದು ಪ್ರಾರಂಭಿಸಿದ ಸಂಸ್ಥೆ 80 ವರ್ಷದ್ದು ಹೆಚ್ಚಿಗೆ ಕಾಲಾವಧಿ ಮೂರು ಸಮಾಜ ಸೇವೆ ಮಾಡಿದ ಹಲವಾರು ಸಂಸ್ಥೆಗಳಿಲ್ಲ ಐಟ್ಲ ಒಂಜಿ ಶ್ರೀ ರಜಕ ಸಂಘ ಪ್ರಾಧಾನ್ಯವಾದ ಶಿಸ್ತಬದ್ಧವಾದ ಕೆಲಸ ಮಲ್ಪನೇಕ ತನ್ನ ಖ್ಯಾತಿಯನ್ನು ಪಡೆದಿದ್ದು ಏನೀಗ ಅಲ್ಪ ಇಡೀ ಮುಂಬೈ ನಗರ ಉಪನಗರಡು 5 ಪ್ರಾದೇಶಿಕ ವಲಯ ಪಂಡದ ನಮ್ಮ ಮಲ್ದ ಬಾರಿ ಪೊರ್ಲುದ ಸಭೆ ನಮ್ಮ ಮಾತ ಬೈದಿನ ಬೆನ್ನಿರು ಕೂಡು ಕುಟುಂಬ ಬೇತೆ ಬೇತೆ ಜಾತಿ ಮುನಿನ ಪೂರ ಮದತ್ತಿದು ಒಂಜಿ ದೊಪ್ಪದ ಅಡಿಟ್ಟು ತುಳುವ ಅಪ್ಪನ ಜೋಕುಲಿನ ಒಟ್ಟುಗಾತಿರನ್ನ ಒಟ್ಟು. ಮುಖ್ಯ ಅತಿಥಿಗಳಾಗಿದ್ದ ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿಯ ಧರ್ಮದರ್ಶಿ ಅಶೋಕ್ ಶೆಟ್ಟಿ, ಮುಂಬಯಿಯ ವಿವಿಧ ಸಮುದಾಯಗಳ ಸಂಘಟನೆಗಳ ಅಧ್ಯಕ್ಷರುಗಳು, ಮುಖಂಡರುಗಳು, ಡೋಂಬಿವಲಿಯ ಸಂಘಟಕರುಗಳು, ಉದ್ಯಮಿಗಳು ಸಂಜೀವ ಎಕ್ಕಾರು ಅವರ ಮುಂದಾಳತ್ವದಲ್ಲಿ ನಡೆದ ವಿಶಿಷ್ಟ ಕಾರ್ಯಕ್ರಮದ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡೋಂಬಿವಲಿ ತುಳುಕೂಟದ ಅಧ್ಯಕ್ಷ ಹೇಮಂತ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಸಂಘಟಕ ಅಜಕಾರು ಬಾಲಕೃಷ್ಣ ಶೆಟ್ಟಿ, ಯುವ ಭಾಗವತ ಜಗದೀಶ್ ನಿಟ್ಟೆ, ಕಲಾವಿದ ಅಶೋಕ್ ಕೊಡ್ಡೇಡ್ಕ, ಪ್ರತಿಭಾವಂತರಾದ ತನುಲ್ ಫೋಟೋ ಸ್ಟುಡಿಯೋದ ಲೋಕೇಶ್, ತ್ರಿಮೂರ್ತಿ ಕ್ಯಾಟರರ್ಸ್ನ ಅಶೋಕ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಡೋಂಬಿವಲಿ ವಲಯದ ಉಪಾಧ್ಯಕ್ಷ ಬಾಲಕೃಷ್ಣ ಎಂ ಸಾಲಿಯನ್, ಕಾರ್ಯದರ್ಶಿ ಪ್ರಶಾಂತ್ ಎಂ ಕುಂದರ್, ಮಹಿಳಾ ವಿಭಾಗದ ಅಧ್ಯಕ್ಷೆ ಶಾಂತಾ ಡಿ ಸಾಲಿಯನ್, ಯುವ ವಿಭಾಗದ ಅಧ್ಯಕ್ಷ ನಿತೀಶ್ ಡಿ ಸಾಲಿಯನ್ ವೇದಿಕೆಯಲ್ಲಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಡೋಂಬಿವಲಿ ವಲಯದಿಂದ
ದರೆಗಿಳಿದಳೆ ನಂದಿನಿ ಎಂಬ ಯಕ್ಷಗಾನ ಸಾದರಗೊಂಡಿತು. ಡೋಂಬಿವಲಿ ವಲಯದ ಯುವ ಕಾರ್ಯಾಧ್ಯಕ್ಷರಾದ ಸಂಜೀವ ಎಕ್ಕಾರು ಅವರ ಮುಂದಾಳತ್ವದಲ್ಲಿ ಒಂದು ಉತ್ತಮ ಉದ್ದೇಶಕ್ಕಾಗಿ ಆಯೋಜಿಸಿದ ಕಾರ್ಯಕ್ರಮವು ತುಳುನಾಡಿನ ಸಾಂಸ್ಕೃತಿಕ ಲೋಕವನ್ನು ಅನಾವರಣಗೊಳಿಸಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿತು. ಲೋಕೇಶ್ ಜೊತೆ ಜಯರಾಮ್, ಮುಂಬೈ ನ್ಯೂಸ್.